ಮಂಗಳೂರಿನ ಮರಾಠ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕಬಡ್ಡಿ ಪಂದ್ಯಾಟ ನಡೆದಿದೆ. ನಗರದ ಕೇಂದ್ರ ಮೈದಾನದಲ್ಲಿ ನಡೆದ ಪಂದ್ಯಾಟದಲ್ಲಿ 8 ತಂಡಗಳು ಭಾಗವಹಿಸಿದ್ದವು. ಮಂಗಳೂರಿನ ಕೇಂದ್ರ ಮೈದಾನದ ಮರಾಠ ವೇದಿಕೆಯಲ್ಲಿ ಜರುಗಿದ ಕಬಡ್ಡಿ ಪಂದ್ಯಾಟದಲ್ಲಿ ಸುಮಾರು 8 ತಂಡಗಳು ಭಾಗವಹಿಸಿದ್ದವು. ಮೂಕಾಂಬಿಕಾ ಮುಂಡೋಡು ಮತ್ತು ಮರಾಠ ಟೈಟನ್ಸ್ ಫೈನಲ್ ಪಂದ್ಯಾಟಕ್ಕೆ ಲಕ್ಕೆಯಿಟ್ಟಿತು. ಕುತೂಹಲಭರಿತ ಪಂದ್ಯಾಟದಲ್ಲಿ ಮೂಕಾಂಬಿಕಾ ಮುಂಡೋಡು ವಿನ್ನರ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ಅಲ್ಲದೆ ಮರಾಠ ಟ್ರೋಫಿಯ ಜೊತೆಗೆ 77,777 ನಗದು ಬಹುಮಾನವನ್ನು ಪಡೆದುಕೊಂಡಿತು. ರನ್ನರ್ ಪ್ರಶಸ್ತಿಯನ್ನ ಮರಾಠ ಟೈಟನ್ಸ್ ಪಡೆದುಕೊಂಡಿತು. ಟ್ರೋಫಿಯ ಜೊತೆಗೆ 44,444 ನಗದು ನೀಡಿ ಗೌರವಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಪ್ರೊ ಕಬಡ್ಡಿ ಸಂಘಟಕರಿಗೆ ಹಾಗೂ ವಿಜೇತ ತಂಡಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.